ಒಂದು ಆಯ್ಕೆಗೆ ನಡೀತಾ ಇದೆ. ನಿಮ್ಮ ಹತ್ರನೂ ಕೆಲವು ಸಲಹೆಗಳನ್ನು ಕೇಳಿದ್ದಾರೆ. ಪಾಂಡ ಅವರು ಮತ್ತು ಶಿವಕುಮಾರ್ ಅವರು ನಿಮ್ಮ ಹತ್ರನೂ ಕೇಳಿದ್ದಾರೆ. ಏನು ಹೇಳ್ತಾ ಇದ್ದೀವಿ ಸರ್? ಒಂದು ದೇಶ ಎಲ್ಲಿಕ್ಕಿನ್ನ ದೊಡ್ಡದು ಅನ್ನೋದನ್ನು ನಮ್ಮ ನಾಯಕರು ಹೇಳಿದ್ದಾರೆ. ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವೂ ಇರಬೇಕು ಅನ್ನೋದು ನಮ್ಮ ನಾಯಕರುಗಳ ಒಂದು ಆಸೆ ಆಗಿದೆ. ಅದು ಆ ರೀತಿಯಾಗಿ ಅಧ್ಯಕ್ಷ ಬದಲಾವಣೆ ಮತ್ತೊಂದರ ಬಗ್ಗೆ ಪ್ರಕ್ರಿಯೆ ನನಗೆ ಗೊತ್ತಿಲ್ಲ. ಆ ಥರದ್ದೇನು ನಮ್ಮ ಹತ್ರ ಪ್ರಶ್ನೆನೂ ಕೂಡ ಬಂದಿಲ್ಲ. ಒಂದು ಕೆಲವಾರು ಸುಧಾರಣೆಗಳನ್ನು ತರ್ತಕ್ಕಂಥದ್ದಕ್ಕೆ ನನ್ನ 48 ವರ್ಷ ನಾನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಂದಿರೋದ್ರಿಂದ ಕೆಲವು ಉಪಯುಕ್ತವಾದಂಥ ಕೆಲವು ಚಿಂತನೆಗಳು ನಡೀತಾ ಇದೆ ಅಂತ ರಾಷ್ಟ್ರದ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ನಿಮ್ಮ ಹೆಸರು ಮತ್ತು ಶೋಭಾ ಕರಂದ್ಲಾಜೆ ಹೆಸರು ನನಗೆ ಖಂಡಿತ ಗೊತ್ತಿಲ್ಲ.